ಉಡುಪಿ ಜಿಲ್ಲೆಯ ಉಚ್ಚಿಲದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳಲಿದ್ದು ಕೆಲಸ ಕಾರ್ಯಗಳು ಭರದಿಂದ ಸಾಗುತ್ತಿದೆ. ಆ ಹಿನ್ನೆಲೆಯಲ್ಲಿ ಇಂದು ಉಚ್ಚಿಲ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಕಡಲ ಮಕ್ಕಳೆನಿಸಿಕೊಂಡಿರುವ ಮೀನುಗಾರರಿಗೆ ಸದಾ ರಕ್ಷಣೆಯನ್ನ ನೀಡುತ್ತಾ ಬಂದಿರುವ ಭಕ್ತವತ್ಸಲೆಯೂ ಪರಬ್ರಹ್ಮ ಸ್ವರೂಪಿಣಿಯೂ ಭಕ್ತಾಭೀಷ್ಟ ಪ್ರದಾಯಿನಿಯೂ ಆದ ಶ್ರೀ ಮಹಾಲಕ್ಷ್ಮಿಯು ಉಚ್ಚಿಲ ಕ್ಷೇತ್ರದಲ್ಲಿ ನೆಲೆ ನಿಂತು ಎಲ್ಲರನ್ನ ಹರಸುತ್ತಿದ್ದಾಳೆ. ಇದೀಗ ದೇವಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಶ್ರೀದೇವಿಯ ಪ್ರೇರಣೆ ಮತ್ತು ಭಜಕರ ಆಶಯದಂತೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಮಾಡುವ ಸಲುವಾಗಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಮಾರ್ಗದರ್ಶನದಲ್ಲೇ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘವು ವಾಸ್ತುತಜ್ಞರ ಸಲಹೆಯಂತೆ ಶಿಲ್ಪಶಾಸ್ತ್ರದ ಪ್ರಕಾರ ಶಿಲಾಮಯವಾಗಿ ನೂತನ ಮಂದಿರ ಮತ್ತು ಸುಸಜ್ಜಿತವಾದ ಸಮುದಾಯ ಭವನವನ್ನು ನಿರ್ಮಿಸುವ ಸಂಕಲ್ಪ ಮಾಡಿದ್ದಾರೆ. ಈ ಯೋಜಿತ ಯೋಜನೆಗೆ ಸುಮಾರು 32 ಕೋಟಿ ರೂಪಾಯಿ ವೆಚ್ಚ ತಗುಲಬಹುದೆಂದು ಅಂದಾಜಿಸಲಾಗಿದೆ. ಇದೀಗ ದೇವಳದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಶಿಲಾಮಯ ಗರ್ಭಗುಡಿ, ಶಿಲಾಮಯ ಗಣಪತಿ ಗರ್ಭಗುಡಿ, ಶಿಲಾಮಯ ಭದ್ರಕಾಳಿ ಗರ್ಭಗುಡಿ, ಸುತ್ತುಪೌಳಿ ಮತ್ತು ಗುರುಗಳ ಪೀಠದ ಜೀರ್ಣೋದ್ಧಾರಗೊಳ್ಳಲಿದೆ. ಆ ಪ್ರಯುಕ್ತ ಇಂದು ಉಚ್ಚಿಲ ಸಭಾಭವನದಲ್ಲೇ ಪೂರ್ವಭಾವಿ ಸಭೆ ನಡೆಯಿತು. ಇದೇ ವೇಳೆ ಮಾತನಾಡಿದ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ ಉಚ್ಚಿಲ ಇದರ ಅಧ್ಯಕ್ಷರಾದ ಜಯಸಿ ಕೋಟ್ಯಾನ್ ಅವರು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕಳೆದ 1 ವರ್ಷದ ಹಿಂದೆ ಚಾಲನೆ ನೀಡಲಾಗಿತ್ತು. ಆದರೆ ಕೋವಿಡ್ನಿಂದಾಗಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಹಿನ್ನಡೆಯಾಗಿತ್ತು. ಇದೀಗ ಮತ್ತೆ ದೇಗುಲದ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದೆ. ಮಹಾಜನ ಸಂಘ ಮತ್ತು ಜೀರ್ಣೋದ್ಧಾರ ಕಮಿಟಿಯ ಜಂಟಿ ಆಶ್ರಯದಲ್ಲಿ ಇಂದು ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ 2021 ಜನವರಿ 27ರಿಂದ ಫೆಬ್ರವರಿ 1ರವರೆಗೆ ವರ್ಷಂಪ್ರತಿ ನಡೆಯುವಂತೆ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 2021 ಫೆಬ್ರವರಿ 12ರಂದು ಕಲಾ ಸಂಕೋಚ ಪ್ರತಿಕ್ರಿಯೆ ಆರಂಭವಾಗಿ ಫೆಬ್ರವರಿ 15ರಂದು ದೇವರನ್ನ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡುವುದು ಹಾಗೂ ಫೆಬ್ರವರಿ 21ರಂದು ಬೆಳಗ್ಗೆ 8:30ಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಸಲು ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಎಂದು ಹೇಳಿದರು. 19/1/2021ರಿಂದ ಈ ಒಂದು ಪ್ರಾಯಶ್ಚಿತ್ತ ಪ್ರತಿಕ್ರಿಯೆಯಿಂದ ಆರಂಭವಾಗುವಂಥ ಈ ಒಂದು ಕಾರ್ಯಕ್ರಮವು ಈ ವರ್ಷ ನಮಗೆ ದೇವಸ್ಥಾನದ ರಥೋತ್ಸವವನ್ನು ಬೇಗ ಮಾಡುವ ನಿಲುವಿನಲ್ಲಿ ನಾವು ಜನವರಿ 27ರಿಂದ 1 ತಾರೀಕುವರೆಗೆ ದೇವಸ್ಥಾನದ ಸಂಪೂರ್ಣ ವರ್ಷಂಪ್ರತಿ ನಡೆಯುವಾಗಿ ಈ ವರ್ಷ ರಥ ನಿಶ್ಚಯಾಗಿ ದೇವಸ್ಥಾನದಲ್ಲಿ ರಥೋತ್ಸವವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ 12/2/21ರಿಂದ ಕಲಾ ಸಂಕೋಚ ಪ್ರತಿಕ್ರಿಯೆ ಆರಂಭವಾಗಿ 15/2/21ಕ್ಕೆ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆಯನ್ನು ಮಾಡುವುದು ಹಾಗೂ 21/2/21ರಂದು ಬೆಳಿಗ್ಗೆ 8:30ಕ್ಕೆ ಶಿಲಾನ್ಯಾಸ ಮಾಡುವುದೆಂದು ಈ ಒಂದು ಸಭೆಯಲ್ಲಿ ಈಗಾಗಲೇ ನಿರ್ಣಯಿಸಲಾಯಿತು. ಇದಕ್ಕೆ ನಮ್ಮ ಊರಿನ ಎಲ್ಲರೂ ನಮಗೆ ಸರ್ವ ಸಹಾಯದ ಸಹಕಾರವನ್ನು ನೀಡಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಈ ಸಂದರ್ಭ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಜಿ ಶಂಕರ್, ಅಧ್ಯಕ್ಷರಾದ ಕಿರಿಯೂರಿನ ಗುಂಡೋಬಿ ಅಮೀನ್, ಗೌರವ ಸಲಹೆಗಾರರಾದ ಆನಂದ್ ಸಿ ಕುಂದರ್ ಕೋಟ, ಕೇಶವ್ ಬಿ ಕುಂದರ್ ಸಾಸ್ತಾನ, ಯಶ್ಪಾಲ್ ಎ ಸುವರ್ಣ ಉಡುಪಿ, ಸರಳಾ ಬಿ ಕಾಂಚನ್ ಉಡುಪಿ, ಪ್ರಧಾನ ಕಾರ್ಯದರ್ಶಿ ಶಂಕರ್ ಸಾಲ್ಯಾನ್ ಬಾರ್ಕೂರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ರಿಜಿಸ್ಟರ್ ಉಚ್ಚಿಲದ ಉಪಾಧ್ಯಕ್ಷರಾದ ದೇವದಾಸ್ ಬೋಳೂರು, ಪ್ರಧಾನ ಕಾರ್ಯದರ್ಶಿ ಸುಧಾಕರ್ ಕುಂದರ್ ಮಲ್ಪೆ, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ವಾಸುದೇವ ಸಾಲ್ಯಾನ್ ಕಟಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಉಚ್ಚಿಲ.